ಮಂಗಳೂರಿನ ಲೇಡಿಗೋಶನ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಮಹಿಳೆಯರು ಚಳವಳಿ ನಡೆಸಲು ಮುಂದಾಗಿದ್ದಾರೆ. ನಾವು ಅವರ ಪರವಾಗಿ ಚಳವಳಿಗೆ ಸಿದ್ಧ ಎಂದು ಇಎಸ್ಐ ಆಸ್ಪತ್ರೆ ಮಂಗಳೂರಿನ ಕುಂದುಕೊರತೆ ಸಮಿತಿ ಸದಸ್ಯ ಸುದತ್ ಜೈನ್ ಶಿರ್ತಾಡಿ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರಿನ ಲೇಡಿಗೋಶನ್ ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದೆ. ಈ ಆಸ್ಪತ್ರೆಯಲ್ಲಿ ನೊಂದವರು ಅನೇಕ ಮಂದಿ ಇದ್ದಾರೆ. ಬಾಣಂತಿಗೆ ನೀರು ಇಲ್ಲ, ಸರಿಯಾದ ಸೌಲಭ್ಯಗಳಿಲ್ಲ. ಆದರೆ ಅಲ್ಲಿನ ಡಾಕ್ಟರ್ ಸವಿತಾ ಅವರು ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ. ಇಂತಹ ವೈದ್ಯರನ್ನ ಇಲ್ಲಿಂದ ತೊಲಗಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರು ಉತ್ತಮ ಸಮಾಜಕ್ಕಾಗಿ ಮತ್ತು ನೊಂದ ಮಹಿಳೆಯರ ಪರ ಧ್ವನಿಯಾಗಬೇಕು ಎಂದು ಹೇಳಿದರು. ಇವತ್ತು ಸುಮಾರು ಸಂಘಟನೆಗಳ ಒಟ್ಟಿಗಾಗಿ ಒಂದು ಪರ್ಟಿಕ್ಯುಲರ್ ಒಬ್ಬರ ಸಮಸ್ಯೆ, ಇವತ್ತು ಅದರಿಂದ ನೊಂದವರು, ಬಾಣಂತಿಗೆ ನೀರಿಲ್ಲ, ಅಲ್ಲಿರುವಂತಹ ಸವಲತ್ತುಗಳು ಸಿಗ್ತಾ ಇಲ್ಲ. ಡಾಕ್ಟರ್ ಸವಿತಾ ಅವರು ಹೇಳ್ತಾರೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ. ಸಾಮಾಜಿಕ ಕಳಕಳಿಯಿಂದ ಅವರು ಹೇಳಿದ್ದು ನಮಗೆ ತೊಂದರೆ ಆದ ರೀತಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಸಂಘಟನೆಗಳನ್ನ ಸೇರಿಸ್ಕೊಂಡು ಜೊತೆಗೆ ನಮ್ದು ಈ ಒಂದು ವಿಚಾರದಲ್ಲಿ ಮುಕ್ತವಾಗಿ ಮಾತಾಡಬೇಕು. ಆ ಡಾಕ್ಟರ್ ಸವಿತಾ ಅನ್ನುವರನ್ನ ಇಲ್ಲಿಂದ ತೊಲಗಿಸ್ಬೇಕು. ಇವತ್ತು ಮಹಿಳೆಯರಿಗೆ ಕಂಟಕವಾಗಿರುವಂತಹ ಒಂದು ವ್ಯವಸ್ಥೆ ಡಿಎಂಒ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜೇಶ್ವರಿ ಕೂಡ ಇದ್ದಾರೆ. ನಿಮಗೆ ಉದಾಹರಣೆ ಕೊಡ್ತೇನೆ. ಕಾರ್ಮಿಕರ ಪರವಾಗಿ ಈ ಸಂದರ್ಭ ಶ್ರೀರಾಮ ಸೇನೆ ಮಂಗಳೂರಿದರ ನಗರಾಧ್ಯಕ್ಷ ಚಂದ್ರಶೇಖರ್, ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಭಾರತ ಕಾರ್ಮಿಕ ಸಂಘದ ಅಧ್ಯಕ್ಷ ಸಂತೋಷ್ ಕಾಪೂರು, ಸುವರ್ಣ ಕರ್ನಾಟಕ ಜನಸ್ನೇಹಿ ಸಂಘಟನೆಯ ಕಾರ್ಯದರ್ಶಿ ಎನ್ಕೆ ಪೈ, ಓಂ ಶ್ರೀ ದುರ್ಗಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅನಿತಾ ಜೈನ್ ಶಿರ್ತಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.